ಶಾಲೆಗಳ ಆರಂಭಕ್ಕೆ ಸಂಬಂಧಿಸಿದಂತೆ ನಿನ್ನೆ ಇಲಾಖೆ ಅಧಿಕಾರಿಗಳ ಜೊತೆ ಕೋವಿಡ್ ಕಾರ್ಯಪಡೆ ಸದಸ್ಯರು ಮತ್ತು ತಜ್ಞರೊಂದಿಗೆ ಆರೋಗ್ಯ ಸಚಿವ ಬಿ ಶ್ರೀರಾಮುಲು ಸಭೆಯನ್ನು ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದ ಇವರು, ಇದೇ 15ರಿಂದ ಶಾಲೆ ಕಾಲೇಜು ತೆರೆಯಲು ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಅಧಿಕಾರವನ್ನ ನೀಡಿದೆ. ಹೀಗಾಗಿ ರಾಜ್ಯದಲ್ಲಿ ಎಲ್ಕೆಜಿ, ಯುಕೆಜಿ ಯಾವಾಗ ಆರಂಭಿಸುವುದಾದರೆ ಯಾವ ತರಗತಿಗಳನ್ನು ಮೊದಲು ಆರಂಭಿಸಬಹುದು ಎಂಬುದರ ಕುರಿತಾಗಿ ಸಲಹೆ ನೀಡುವಂತೆ ಶಿಕ್ಷಣ ತಜ್ಞರು ಕೇಳಿದ್ದಾರೆ ಎಂದಿದ್ದಾರೆ. ಅಂತೆಯೇ ಎಸ್ಎಸ್ಎಲ್ಸಿ ಪರೀಕ್ಷೆ ವೇಳೆ ಜಾರಿಯಲ್ಲಿದ್ದ ಪ್ರಮಾಣಿತ ಕಾರ್ಯಸೂಚಿ ವಿಧಾನವನ್ನ ಶಿಕ್ಷಣ ಇಲಾಖೆಗೆ ನೀಡಲಾಗುವುದು ಎಂದು ಶ್ರೀರಾಮುಲು ತಿಳಿಸಿದ್ದಾರೆ. ಇದೇ ತಿಂಗಳ 15ನೇ ತಾರೀಕಿಗೆ ಶಾಲೆಗಳು ಜೊತೆಲಿ ಕಾಲೇಜುಗಳು ಅದು ಪ್ರಾರಂಭ ಮಾಡಬೇಕು ಅನ್ನೋಂಥದ್ದು ಏನು ನಮ್ಗೆ ಅಧಿಸೂಚನೆಯನ್ನು ಕೊಟ್ಟಿದೆ. ನಾವು ಅದರ ಪ್ರಕಾರ ಕೆಲವೊಂದು SOP ಕೂಡ ಕೇಂದ್ರ ಸರ್ಕಾರ ಮಾಡಿ ಕಳಿಸಿದೆ. ಜೊತೆಲಿ ಮಕ್ಕಳಾಗಿರ್ಬೋದು, ಪೋಷಕರಾಗಿರ್ಬೋದು, ಯಾವುದೇ ರೀತಿಯಲ್ಲಿ ಕೂಡ ತೊಂದರೆಗೆ ಈಡಾಗಬಾರ್ದು ಅನ್ನೋ ಕಾರಣದಿಂದ ಇವತ್ತು ನಾವು ಕೂಡ ರಾಜ್ಯ ಸರ್ಕಾರ ಕೆಲವೊಂದು SOP ಗಳನ್ನ ಮಾಡಿಕೊಂಡು ಈ ಶಾಲೆಗಳು ಪ್ರಾರಂಭ ಮಾಡಬೇಕಾ, ಕಾಲೇಜುಗಳು ಪ್ರಾರಂಭ ಮಾಡಬಾರ್ದು ಅನ್ನೋ ವಿಚಾರ ಬಂದಂತ ಟೈಮಲ್ಲಿ ನಮ್ಮೆಲ್ಲ ಡಾಕ್ಟರ್ಗಳು, ಎಕ್ಸ್ಪರ್ಟ್ ಕಮಿಟಿ ಇದೆ. ಅವರೆಲ್ಲರೂ ಕೂಡ ಮಕ್ಕಳನ್ನ ಒಂದ್ ರೀತಿ ಇನ್ನು ಮುಂದೆ ಮುಂಬರುವಂತ ದಿನಗಳಲ್ಲಿ ಆ ಮಕ್ಕಳಲ್ಲಿ ಕೂಡ ಕರ್ಸ್ಕೊಂಡು ಅವ್ರನ್ನ ಕೌನ್ಸಿಲಿಂಗ್ ಮಾಡೋದ್ ಮೂಲಕ ಅವ್ರ ಒಂದು ರೀತಿ ಕಾನ್ಫಿಡೆನ್ಸ್ ಅನ್ನು ಅವ್ರು ಮೂಡಿಸುವಂತ ಕೆಲಸ ಆಗ್ಬೇಕು. ಆ ರೀತಿ ಕಾನ್ಫಿಡೆನ್ಸ್ ಅನ್ನು ಮೂಡಿಸುವಂತ ಕೆಲಸ ನಾವು ಮಾಡ್ತೇವೆ. ಜೊತೆಲಿ ಶಾಲೆ ಪ್ರಾರಂಭ ಆದ್ರೆ ನಂತರ ಅಲ್ಲಿ ಏನನ್ನ ತೊಂದರೆ ಆದ್ರಿಗಿನ ಅಲ್ಲಿ ಸರ್ಕಾರಿ ಟೀಚರ್ಸ್ ಬರುತ್ತೆ, ಜೊತೆಲಿ ಮಕ್ಕಳು ತೊಂದರೆ ಆಗುತ್ತೆ. ಈ ಮಾನಸಿಕ ಸಮತೋಲವನ್ನು ಎಲ್ಲಿ ಕೂಡ ತೊಂದರೆ ಆಗಬಾರ್ದು ಅನ್ನೋಂಥ ಕಾರಣದಿಂದ ಅವ್ರ ಸ್ಪೆಷಲಿಸ್ಟ್ ಜೊತೆಲಿ ಅದ್ರ ಜೊತೆಲಿ ಪೀಡಿಯಾಟ್ರಿಷಿಯನ್ ಅವ್ರ ಜೊತೆಲಿ ಕೂಡ ಚರ್ಚೆ ಆಗಬೇಕು. ಅದರಲ್ಲಿ ತಜ್ಞರ ಸಮಿತಿಯಲ್ಲಿ ಅವ್ರು ಕೂಡ ಒಂದು ಅಭಿಪ್ರಾಯವನ್ನು ಕೊಡಬೇಕು ಅನ್ನೋಂಥ ತೀರ್ಮಾನವನ್ನು ಕೂಡ ನಾವು ತಗೊಂಡು SSLC ಪರೀಕ್ಷೆ ಮಾಡೋದಂತ ಸಂದರ್ಭದಲ್ಲಿ ಕೂಡ ಅಲ್ಲಿ ಯಾವ ರೀತಿಯಲ್ಲಿ SOP ಮಾಡ್ಕೊಂಡಿದ್ವಿ ಆ ಪ್ರಕಾರವನ್ನೇ SSLC ಎಕ್ಸಾಮ್ ಅನ್ನು ಮಾಡುವಂತ ಕೆಲಸ ಮಾಡಿದ್ವಿ. ಈ ಶಾಲೆ ಪ್ರಾರಂಭಗಳು, ಕಾಲೇಜು ಪ್ರಾರಂಭ ಮಾಡುವಂತ ಟೈಮಲ್ಲಿ ಕೂಡ ನಮ್ಮ ಎಕ್ಸ್ಪರ್ಟ್ಸ್ ಕಮಿಟಿಯಲ್ಲಿ ಎಲ್ಲ ಅಭಿಪ್ರಾಯಗಳನ್ನು ತಗೊಂಡು ನಮ್ಮ ಅಭಿಪ್ರಾಯವನ್ನು ಶಿಕ್ಷಣ ಇಲಾಖೆಗೆ ಕೊಡುವಂತ ಕೆಲಸ ಮಾಡಿದ್ವಿ.